ಇಸ್ರೇಲ್ನಲ್ಲಿ ಹಮಾಸ್ ಗಾಜಾ ದಾಳಿ ನಡೆಯುತ್ತಿದ್ದು ದೇವದಾಸ್ ಸಿಟಿ ಕಾರ್ಕಳದ ಬಜ್ಗೋಳಿ ನಿವಾಸಿಯೋರ್ವರು ಇಸ್ರೇಲ್ನಿಂದ ಮಾತನಾಡಿದ್ದು ಅಲ್ಲಿನ ಯುದ್ಧ ವಾತಾವರಣದ ಬಗ್ಗೆ ಹೇಳಿದ್ದಾರೆ. 15 ವರ್ಷದಿಂದ ಇಸ್ರೇಲ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಹಮಾಸ್ ಗಡಿಯಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿದ್ದೇನೆ. ಮೊನ್ನೆ ಶನಿವಾರದಿಂದ ಈಗಿನವರೆಗೂ ಯುದ್ಧ ನಡೆಯುತ್ತಲೇ ಇದೆ. ನಿರಂತರವಾಗಿ ನಮಗೆ ಶಬ್ದ ಕೇಳ್ತಿದೆ. ನಾವು ಕೆಲಸ ಮಾಡುವವರು ಎಲ್ಲರೂ ಸೇಫ್ ಇದ್ದೇವೆ. ಬಂಕರ್, ಸೇಫ್ಟಿ, ಶೆಲ್ಟರ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ದೇವರ ದಯದಿಂದ ನಮಗೆ ಏನು ತೊಂದರೆಯಾಗಿಲ್ಲ. ಊರಿನಲ್ಲಿರುವವರು ಹೆದರುವ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ ಎಂದು ಹೇಳಿದ್ದಾರೆ. ದೇವದಾಸ್ ಶೆಟ್ಟಿ ಅಂತ ಕಾರ್ಕಳದ ಬಜೆಗುಳಿಯವ. ನಾನು ಇಲ್ಲಿ ಇದೊಂದು 15 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಇಲ್ಲಿ ಮೊನ್ನೆ ಅದೇ ಶನಿವಾರ ಬೆಳಿಗ್ಗೆ ಅವರು ಒಳನುಸುಳು ಬಂದು ಸ್ಟೆನ್ ಗನ್ನಲ್ಲಿ ಹಿಡ್ಕೊಂಡು ಬಂದು ಇಲ್ಲಿ ಎಲ್ಲ ಸಿಕ್ಕಿದವರಿಗೆಲ್ಲ ಶೂಟ್ ಮಾಡಿ ಕೊಂದಿದ್ದಾರೆ. ಮತ್ತು ಒಂದು 1800 ತನಕ ಜನಕ್ಕೆ ತಾಗಿದೆ. ತುಂಬ ಗುಂಡೆಲ್ಲ ತಗುಲಿ ತುಂಬ ಪ್ರಾಬ್ಲಮ್ ಆಗಿದೆ. ಮತ್ತು ಇಲ್ಲಿ ಕೆಲಸ ಮಾಡುವವರಿಗೆ ಏನು ತೊಂದರೆ ಇಲ್ಲ. ನಮಗೆ ಇಲ್ಲ ಏನು ದೇವರದಿಂದ ಏನು ತೊಂದರೆ ಇಲ್ಲ. ಅಂದರೆ ಇಲ್ಲಿ ಸೇಫ್ಟಿ ಉಂಟು, ತುಂಬ ಸೇಫ್ಟಿ ಉಂಟು. ಇವರು ಸೇಫ್ಟಿ ನೋಡ್ತಾರೆ. ಪ್ರತಿಯೊಂದು ಪ್ರಜೆ ಇಲ್ಲಿರುವಂಥ ಯಾರೇ ಆಗಲಿ ಅವ್ರದ್ದು ತುಂಬ ಸೇಫ್ಟಿಯನ್ನು ನೋಡ್ತಾರೆ. ಈಗ ಕೂಡ ರಾಕೆಟ್ ಸೌಂಡ್ ಎಲ್ಲ ಬರ್ತಾ ಉಂಟು. ನಾನು ಕೆಲಸ ಮಾಡುವಲ್ಲಿಗೆ 22 ಕಿಲೋಮೀಟ್ರು, ಬರೀ 22 ಕಿಲೋಮೀಟ್ರು ಸೌಂಡು ರಾತ್ರಿ ಈಗ ಬರ್ತಾನೆ ಉಂಟು. ಅದಕ್ಕಾಗಿ ನಮ್ಮ ಉಡುಪಿ, ಕಾರ್ಕಳ, ಹೆಬ್ರಿಯವರು ತುಂಬ ಜನ ಇದ್ದೇವೆ. ನಾವು ನನ್ನ ಲೆಕ್ಕ ಅಂದಾಜಾಗಿ ಒಂದು 200 ಜನ ಆದರೂ ಇರ್ಬೋದು. ಇಲ್ಲಿ ಒಂದು ಅಂದಾಜು, ಅಷ್ಟು ಗೊತ್ತಿಲ್ಲ ನನಗೆ, ಆದರೂ ಒಂದು 200 ಜನ ಆದರೂ ಇರ್ಬೋದು. ಯಾಕಂದರೆ ನಾವು ಕಾರ್ಕಳದವರಿಗೆ ತುಂಬ ಜನ ಇದ್ದೇವೆ. ಅದಕ್ಕಾಗಿ ಊರಿನಲ್ಲಿ ಇರುವಂಥ ಅವರ ತಂದೆ ತಾಯಿ ಆಗಲಿ ಮತ್ತು ಹೆಂಡತಿ ಮಕ್ಕಳು ಯಾರೂ ಹೆದರುವ ಅವಶ್ಯಕತೆ ಇಲ್ಲ. ಅಂಥದ್ದೇನು ಇಲ್ಲ. ಇದು ಇಲ್ಲಿದ್ದು ಯಾವಾಗಲೂ ಇರ್ತದೆ, ಯಾವತ್ತೂ ಕೂಡ ವರ್ಷದಲ್ಲಿ 1 ಸಲ 2 ಸಲ ಇರ್ತದೆ ಇವ್ರದ್ದು. ಅಷ್ಟೇನು ಹೆದರುವ ಅವಶ್ಯಕತೆ ಇಲ್ಲ. ಮತ್ತು ನಾನೀಗ ಕೆಲಸ ಮಾಡುವಲ್ಲಿಂದ ಈಗ 22 ಕಿಲೋಮೀಟ್ರ್ ಉಂಟು. ಆದರೂ ನನಗೆ ಸೌಂಡ್ ಇಲ್ಲಿ ಕೇಳ್ತಾ ಉಂಟು. ನಾನು ಕೆಲಸ ಮಾಡುವಲ್ಲಿಗೆ ಕೇಳ್ತಾನೆ ಉಂಟು. ಮತ್ತು ಅಂಥದ್ದೇನದು ರಾಕೆಟ್ ಬಿಡುವಾಗ ಇವರು ಮೇಲಿಂದ ಹೊಡೆದಾಕ್ತಾರೆ. ಅದು